ಕೋವಿಡ್ ಕಾರಣದಿಂದ ಜನರಿಗೆ ಕೆಲಸವಿಲ್ಲದೆ ಬಹಳ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೀಪಾವಳಿಯ ಆಚರಣೆ ಕಷ್ಟವಾಗುತ್ತೆ. ಇದನ್ನ ಮನಗೊಂಡ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ದೀಪಾವಳಿ ಹಬ್ಬಕ್ಕೆ ಹಣತೆ ಮತ್ತು ಎಣ್ಣೆಯನ್ನ ಉಚಿತವಾಗಿ ನೀಡಿ ವಿಶೇಷವಾಗಿ ದೀಪಾವಳಿ ಹಬ್ಬವನ್ನ ಆಚರಿಸಿತು. ಕೊರೋನಾ ಕಾರಣದಿಂದಾಗಿ ಜನರು ಉದ್ಯೋಗವನ್ನ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಕೈಯಲ್ಲಿ ಹಣವಿಲ್ಲದೆ ಹಬ್ಬವನ್ನ ಆಚರಿಸಲು ಅಸಾಧ್ಯವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ನೆರವಾಗಿದ್ದು ದೀಪಾವಳಿ ಹಬ್ಬಕ್ಕಾಗಿ ಉಚಿತವಾಗಿ ಹಣತೆ ಮತ್ತು ಎಣ್ಣೆಯನ್ನ ನೀಡಿ ವಿಶಿಷ್ಟವಾಗಿ ದೀಪಾವಳಿ ಆಚರಿಸಿಕೊಂಡಿದೆ. ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು ನೇತೃತ್ವದಲ್ಲಿ ಈ ದೀಪಾವಳಿ ಆಚರಣೆ 80ನೇ ಬಡಗಬೆಟ್ಟು ಶಾಂತಿನಗರದಲ್ಲಿ ನಡೆಯಿತು. ಸರ್ವಧರ್ಮ ದೀಪಾವಳಿ ಆಚರಣೆಯ ನೆಲೆಯಲ್ಲಿ ಈ ದೀಪಾವಳಿ ಹಬ್ಬವನ್ನ ಆಚರಿಸಲಾಯಿತು. ಉಡುಪಿ ಮಹಿಳಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ವೈಲೆಟ್ ಫೆಮಿನಾ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಗರಿಕ ಸಮಿತಿ ವತಿಯಿಂದ ಜನಪರ ಕೆಲಸಗಳು ಆಗುತ್ತಿದ್ದು ಇದು ಹೀಗೆ ಮುಂದುವರಿಯಲಿ ಎಂದು ಆಶಿಸಿದ ಅವರು ದೀಪಾವಳಿ ಹಬ್ಬಕ್ಕೆ ಶುಭ ಹಾರೈಸಿದ್ರು. ನಾವಂತವ್ರಿಗೆ ಯಾವಾಗಲೂ ತೊಂದರೆ ಮಾಡ್ತಾ ಇರ್ತೇವೆ. ಅವರಿಗೆ ಯಾವಾಗಲೂ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಯಾವುದೇ ಟೈಮಲ್ಲಿ ಕರೆದ್ರೂ ಕೂಡ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಕ್ಷಣ ಪ್ರತಿಕ್ರಿಯೆ ನೀಡಿ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ ಕೂಡ ಗೊತ್ತಿಲ್ಲ. ಧನ್ಯವಾದಗಳು. ತಾವು ಈ ಒಂದು ಕಾರ್ಯಕ್ರಮ ಕರೆದಿದ್ದೀರಿ. ಮತ್ತೆ ಈ ದೀಪಾವಳಿ ಹಬ್ಬ ಇವತ್ತೆಲ್ಲ ಏನು ಆಚರಣೆ ಮಾಡ್ತಾ ಇದ್ದೇವೆ, ಇವತ್ತಿಂದ ಕಾರ್ಯಕ್ರಮ ಸ್ಟಾರ್ಟ್ ಅಂತ ಅನ್ಕೊಳ್ತಾರೆ ನಾನು. ಸೊ ಈ ದೀಪಾವಳಿ ಹಬ್ಬ, ಈಗ ದೀಪದ ಬೆಳಕಿನ ಹಬ್ಬ ಎಲ್ಲರಿಗೂ ಕೂಡ ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಮನೆಗಳಲ್ಲಿ ಬೆಳಕಿನ ಜ್ಯೋತಿಯನ್ನು ಹಬ್ಬಿಸಲಿ ಅಂತ ಹಾರೈಸ್ತಾ ನಾನು ಮಾತಾಡ್ತೀನಿ. ಸೂರ್ಯೋದಯದ ಮುಂಚೆ ಹಾಗೂ ಸೂರ್ಯೋದಯದ ನಂತರ ನಾವು ದೀಪ ಬೆಳಗಿದರೆ ಅದು ಶುಭ ಸಂಕೇತ. ಯಾವುದೇ ಅನಿಷ್ಟ ಕಾರ್ಯಗಳು ಆಗುವುದಿಲ್ಲ ಎಂಬ ನಂಬಿಕೆ ಇದೆ. ದೀಪಾವಳಿಯು ಹಬ್ಬಗಳ ರಾಜನಾಗಿದ್ದು ಸಂಭ್ರಮದಿಂದ ಆಚರಿಸುವ ಈ ದೀಪಾವಳಿಯಿಂದ ಜನರಲ್ಲಿ ಆವರಿಸಿದ ಕತ್ತಲೆ ದೂರವಾಗಲಿ ಅಂತ ವಿದ್ವಾನ್ ಸಗ್ರಿ ವೇದವ್ಯಾಸ ಐತಾಳ್ ತಿಳಿಸಿದ್ರು. ಶತ್ರು ಬುದ್ಧಿ ನಾಶಾಯ. ಮಮ ಶತ್ರು ಅಂತ ನನಗೆ ಶತ್ರು ನಿಮಗೆ ಆಗದೆ ಅಂತ ಗೊತ್ತಲ್ಲ. ನಮ್ಮಲ್ಲಿ ಇರತಕ್ಕಂತಹ ಕಾಮನೆ, ಕೆಟ್ಟ ಕಾಮ, ಕ್ರೋಧ, ಮತ, ಮತ್ಸರ, ಮೋಹ, ಲೋಭಗಳನ್ನು ನಿಯಂತ್ರಣದಲ್ಲಿರುವ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ. ಇದು ಬಹಳ ಪವಿತ್ರವಾದ ಮಂತ್ರ. ದೀಪಂಜ ಮಂಗಳಾರ ಹಾಡಿದ ದೀಪಜ್ಯೋತಿ ಪರಬ್ರಹ್ಮ ದೀಪ ಸರ್ವ ತಮೋಪಹ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾದೀಪ ನಮಸ್ತುತೆ. ನೋಡಿ, ಬಾಕಿ ಏನೇ ಒಬ್ಬರಿಗೆ ಒಂದು ವಸ್ತುವನ್ನು ಕೊಟ್ಟರೆ ನಮ್ಮ ಹತ್ರ ಖಾಲಿ ಆಗುತ್ತೆ. ಒಬ್ಬರಿಗೆ ನಾವು ಜ್ಞಾನ, ದಕ್ಷಿಣೆ ಅಥವಾ ಏನೋ ವಸ್ತುಗಳನ್ನು ಕೊಡ್ತೇವೆ. ದೀಪದಾನ, ದೀಪ ಒಂದು ಜ್ಯೋತಿ ಇರ್ತದೆ, ಅದಕ್ಕೆ ಇನ್ನೊಂದು ಬತ್ತಿಯನ್ನು ಹಾಕಿಸಿ ಜ್ಯೋತಿ ಹಚ್ಚಿದರೆ ಅದಕ್ಕೆ ಏನು ಲಾಸ್ ಆಗುವುದಿಲ್ಲ, ಇನ್ನೊಂದು ಕಡೆ ಬೆಳಕು ಬರುತ್ತೆ. ಅದೇ ರೀತಿ ವಿದ್ಯಾರ್ಥಿಗೆ ಒಬ್ಬ ಅಧ್ಯಾಪಕ ಒಳ್ಳೆ ರೀತಿ ಜ್ಞಾನವನ್ನು ಕೊಟ್ಟಾಗ, ಬೋಧನೆಯನ್ನು ಮಾಡಿದಾಗ ಅವನಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ. ಅದೇ ಪ್ರಕಾರ ಇವನು ಕೂಡ ಬೆಳಗ್ತಾನೆ. ಅದೇ ನಮ್ಮ ದೀಪಾವಳಿಯ ವಿಶೇಷವಾದ ಸಂದೇಶ. ಹಾಗಿದ್ರೆ ಎಲ್ಲ ಹಬ್ಬಗಳ ತವರು ಅಂತ ಹೇಳಿದೆ. ನಮ್ಮಲ್ಲಿ ನರಕಾಸುರ ನಾವು ಕೇಳ್ತೇವೆ, ನಾಳೆ ಇವತ್ತು ರಾತ್ರಿ ನೀರು ಅಲ್ವಾ, ಈ ಬಾರಿ ಹಬ್ಬ 3 ದಿವಸ ಬರುವಂಥದ್ದು 2 ದಿವಸ. ಇವತ್ತು ನೀರು ತುಂಬಿಸಿ ನಮ್ಮ ಹಂಡೆಗೆ ಪೂಜೆ ಮಾಡ್ತೇವೆ, ವರುಣನನ್ನು ನೀರಿನಲ್ಲಿ ಪೂಜೆ ಮಾಡ್ತೇವೆ. ಎಲ್ಲ ವಸ್ತುಗಳಲ್ಲಿ ನೋಡಿ, ಮರ, ಮಟ್ಟು, ದನ, ನಾವು ನಿತ್ಯ ಉಪಯೋಗಿಸುವ ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ಈ ಆಸ್ಪತ್ರೆಯಲ್ಲಿ ಆಯುಧ ಪೂಜೆ ಅಂತ ಮಾಡ್ತಾರೆ. ಕಾರ್ಯಕ್ರಮದ ಬಗ್ಗೆ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬಳಿಕ ನಾಗರಿಕರಿಗೆ ಉಚಿತ ಹಣತೆ ಮತ್ತು ಎಣ್ಣೆಯನ್ನ ವಿತರಿಸಲಾಯಿತು. ಸಾಲಾಗಿ ಮಕ್ಕಳು ಬೇಡ